ಶ್ರೀ ಸಾಯಿ ಲಕ್ಷ್ಮಿ ಹಾಗೂ ಪನ್ವೆ ಕ್ರಿಯೇಷನ್ಸ್ ಮುಂಬಯಿಯ ಸಂಸ್ಥಾಪಕರಾದ ಮುಂಬಯಿ ಪ್ರಸಿದ್ಧ ರಂಗಭೂಮಿ ಕಲಾವಿದ ಹಿನ್ನೆಲೆ ಗಾಯಕ ಹರೀಶ್ ಶೆಟ್ಟಿ ಇರ್ಮಾಳ್ ಇವರ ನಿರ್ದೇಶನದಲ್ಲಿ ರಾಗದ ರಸಕ್ಕೂ ತೆಲಿಕೆದ ನೆಸಲ್ ಎಂಬ ತುಳು ಹಾಸ್ಯಮಯ ರಸಮಂಜರಿ ಜರುಗಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಂಗೀತ, ಹಾಸ್ಯ ಹಾಗೂ ನೃತ್ಯದ ಸಂಯೋಜನೆ ನಡೆಯಿತು. ವಿಜೆ ಮಧುರಾಜ್ ಅವರು ವಿನೂತನ ಕಾರ್ಯಕ್ರಮ ನಿರೂಪಣೆಗೈದು ಕಾರ್ಯಕ್ರಮಕ್ಕೆ ಹೊಸ ಮೆರುಗು ನೀಡಿದರು. ಈ ವೇಳೆ ಪರ್ಯಾಯ ಶ್ರೀ ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಕಾರ್ಯಕ್ರಮ ವ್ಯವಸ್ಥಾಪಕ ಅಲಾರೆ ಗೋವಿಂದ ಖ್ಯಾತಿಯ ಮಧುಸೂದನ್ ಪೂಜಾರಿಗೆ ಮಣ್ಣು, ದಿವಾಕರ್ ಶೆಟ್ಟಿ ಶಿರಡಿ ಸಾಯಿಬಾಬಾ ಕೊಡಬೂರು, ಮಹಾಪಲ ಕುಂದರ್, ಭುವನೇಂದ್ರ ಕಿದಿಯೂರು, ಉದ್ಯಮಿ ಹರಿಯಪ್ಪ ಕೋಟ್ಯಾನ್, ಜಯಕರ ಶೆಟ್ಟಿ ಇಂದ್ರಾಳಿ, ಸಂತೋಷ್ ಶೆಟ್ಟಿ ಹೋಟೆಲ್ ಪಲ್ಲವಿ ಪಡುಬಿದ್ರೆ, ಉದಯ್ ಕುಮಾರ್ ಶೆಟ್ಟಿ, ಸುರೇಶ್ ಶೆಟ್ಟಿ ಗುರ್ಮೆ, ಭಾರತಿ ಟೀಕೆ ಆಕಾಶವಾಣಿ ಕಲಾವಿದೆ, ವಿ4 ನ್ಯೂಸ್ ದೈವದೇವರು ನಿರೂಪಕಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು.